ಇಂಚು ಗಗಲ್ದು ಪೋಯಿನ ಕುಂಪಲ ಚಿತ್ರಾಂಜಲಿ ನಗರ ನಿವಾಸಿ ಶ್ರೀ ಬಾಲಕೃಷ್ಣ ಮಂದಿರದ ಭಜನಾ ಸಂಚಾಲಕರು ಸಂಜೀವ ಕುಲಾಲೆರೆಗೆ ಶ್ರದ್ಧಾಂಜಲಿ ಸಂದಾವುನ ಕಾರ್ಯಕ್ರಮನು ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡು ಸೋಮವಾರ ಮಧ್ಯಾಹ್ನ ನಡಪಾಯರು. ಕುಂಪಲ ಚಿತ್ರಾಂಜಲಿ ನಗರ ನಿವಾಸಿ ಶ್ರೀ ಬಾಲಕೃಷ್ಣ ಮಂದಿರಡು ಭಜನಾ ಸಂಚಾಲಕರಾದ ಸೇವೆ ಸಂದಾವೊಂದಿತ್ತಿನ 53 ವರ್ಷ ಪ್ರಾಯದ ಸಂಜೀವ ಕುಲಾಲ್ ಆಜಿ ತಾರೀಕು ಗುರುವಾರ ವಿಧಿವಶರಾತೆರು. ಇವೆರನ ಪುಣ್ಯತಿಥಿ ಬೊಕ್ಕ ನುಡಿನಮನ ಸಂದಾವನ ಶ್ರದ್ಧಾಂಜಲಿ ಸಭೆನು ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರಡು ಸೋಮವಾರ ಮಧ್ಯಾಹ್ನ ನಡಪಾಯರು. ಕಾರ್ಯಕ್ರಮದ ಪಾಲ್ಪಡೆಯಿನ ಮಂದಿರದ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ನಮ್ಮ ಜೀವಿತಾವಧಿಡು ಜನಕರನ ಒಟ್ಟಿಗೆ ವಾರೀತಿ ಬೇಲೆ ಮಲ್ಪುವ ಸಮಾಜಡು ನಮ್ಮ ಕೆಲಸ ಮಲ್ಪುನ ರೀತಿ ನೀತಿಲು ಎಂಚ ಉಂಡು ಅವೇನು ಮಾತೆಲ್ಲ ನಮ್ಮ ಜೀವಿತಾವಧಿದ್ದು ಬೊಕ್ಕಲ ಜನಕಲು ಖಂಡಿತವಾದ ನೆಂಪು ದೀಪೇರ್ ಪಂಪಿನಕ್ಕೆ ಸಂಜೀವಣ್ಣನೆ ಸಾಕ್ಷಿ ಪಂಡು ತೆರಿಪಾಯರು. ನಮ್ಮ ಜೀವಿತಾವಧಿಡು ಜನಕಲನೊಟ್ಟಿಗೆ ನಮ್ಮ ವಾರೀತಿ ಕೆಲಸ ಮಲ್ಪುವ ಬೊಕ್ಕ ಸಮಾಜದ ಬೇತೆ ಬೇತೆ ರೀತಿಡು ನಮ್ಮ ಕೆಲಸ ಮಲ್ಪನ ರೀತಿ ನೀತಿಲು ಎಂಚೊಂಡು ಐನು ಮಾತೆಲ್ಲ ನಮ್ಮ ಜೀವಿತದ ನಂತರ ಜನಕ್ಕಲು ಖಂಡಿತ ಅದು ನೆನಪು ದೀಪೇರು ಪನ್ಪನಕ್ಕೆ ಸಂಜೀವನ್ನೇ ಬಾರಿ ಮಲ್ಲ ಸಾಕ್ಷಿಂದ ಯಾನು ಈ ಸಂದರ್ಭಡ್ ಪನಿ ರಚಿಸುವೆ ದಾಯಬಂಡ ಈ ಮಂದಿರದ ಭಜನೆಯನ್ನು ಬಾರಿ ಎತ್ತರಗೆ ಕೊನೆಯಿನಾರು ಸಂಜೀವನ್ನೇ ಐತೊಟ್ಟಿಗೆ ಸಮಾಜದ ಮುಲ್ಪ ಬೇತೆ ಬೇತೆ ರೀತಿಯ ಕೆಲಸ ಕಾರ್ಯಲು ಬಂದಾಗಲ ಆರು ಒವೇ ಸಂದರ್ಭಡ್ಲ ನಂಗೆ ಏರ್ನಲ ಮನಸ್ಸಿಗೆಲ್ಲ ಬೇಜಾರು ಮಲ್ಪಂದಿನ ರೀತಿಡು ಚಟುವಟಿಕೆ ಮಲ್ತಿನಾರು ಮಾತೆರ್ನೊಟ್ಟಿಗೆಲ್ಲ ಬಾರಿ ಅನನ್ಯ ಎಡ್ಡೆ ಸಂಬಂಧಲೇನು ದಿವೊಂದು ಈ ಪರಿಸರ ಕುಂಪಲದ ಈ ಸುತ್ತಮುತ್ತಲದ ಪರಿಸರಡ್ ಕೆಲಸ ಮಲ್ತಿನಾರು. ತಂಕ್ಲನ ಸಂಸ್ಥೆಡು 29 ವರ್ಷದಿಂಚ ಸಂಜೀವರು ಬೇರೆ ಮಲ್ತೊಂದಿತ್ತೇರು ದಿಂಜ ಪ್ರಾಮಾಣಿಕವಾದ ಬೇನೊಂದಿತ್ತೇರು ಆರನ ಅಗಲುವಿಕೆಯನ್ನು ಸಹಿಸೋನ ಶಕ್ತಿನು ಆರನ ಕುಟುಂಬದಕ್ಲೆಗು ಕೊರಡು ಪಂಡದು ಏನಪೋಯ್ದ ಮುಖ್ಯಸ್ಥರು ಫರಾದ್ ನುಡಿನಮನ ಸಂದಾಯರು. ಸಂಜೀವ ನಮ್ಮ ಕಂಪನಿಯಲ್ಲಿ 29 ವರ್ಷ ಕೆಲಸ ಮಾಡಿದ್ದಾರೆ. ಬಹಳ ಕ್ವಾಯೆಟ್, ಅವರಷ್ಟಿಗೆ ಇದ್ದು ಕೆಲಸ ಮಾಡುವವರು, ಬಹಳ ಒಳ್ಳೆ ಕೆಲಸ ಮಾಡುವವರು. ನಮಗೆಲ್ಲ ತುಂಬ ದುಃಖವಾದ ಒಂದು ಇನ್ಸಿಡೆಂಟ್ ನಮಗೆ ಇದು ಆಗಿದ್ದು. ಅದಕ್ಕಿಂತ ನಾನೀಗ ಹೇಳಲಿಕ್ಕೆ ಇಷ್ಟೇ, ನಮ್ಮ ಪ್ರೇಯರ್ಸ್, ನಮ್ಮ ಏನೆಲ್ಲ ಸಪೋರ್ಟ್ ಬೇಕಿದ್ದು ನಾವು ಫ್ಯಾಮಿಲಿ ಹತ್ರ ಇದ್ದೇವೆ. ಸಂಜೀವದು ಅವರ ಆತ್ಮ ಶಾಂತಿಯಾಗಿ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮಂದಿರದ ಪೋಷಕರು ಶ್ರೀ ಕೇಶವದಾಸ್, ವಿಶ್ವ ಹಿಂದೂ ಪರಿಷದ ಕಾರ್ಯದರ್ಶಿ ಶ್ರೀ ಗೋಪಾಲ್ ಕುತ್ತಾರ್, ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಏನಪೋಯ್ದ ಪ್ರಬಂಧಕರು ಶ್ರೀ ಮಹಾಬಲ್ ಆಳ್ವಾ, ಟೈಲರ್ಸ್ ಅಸೋಸಿಯೇಷನ್ದ ಪ್ರಮುಖರು ಶ್ರೀ KS ಆನಂದ್, ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಶ್ರೀ ಜೀವನ್ ಕುಮಾರ್ ತೊಕ್ಕೋಟು, ಹಿಂದೂ ಜಾಗರಣ ವೇದಿಕೆದ ಶ್ರೀ ಪ್ರಕಾಶ್ ಕುಂಪಲ, ಬಾಲಕೃಷ್ಣ ಉತ್ಸವ ಸಮಿತಿ ಮಾಜಿ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಬಿಜೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಮೋಹನ್ ಶೆಟ್ಟಿ, ಮಹಿಳಾ ಪ್ರಮುಖರು ಶ್ರೀಮತಿ ಮಾಲತಿ ಕೇಶವದಾಸ್, ಸುಜಾತಾ ಶೆಟ್ಟಿ, ಶಶಿಕಲಾ ಗಣೇಶ್, ಜಯಲಕ್ಷ್ಮಿ ಬಿಜೆ, ವಿನಯ್ ಪ್ರಭಾಕರ್ ಬೊಕ್ಕ ಕುಟುಂಬಸ್ಥರು, ಸಂಬಂಧಿಕರು, ಹಿತೈಷಿಲು ಮಂದಿರದ ಸದಸ್ಯರು ಪಾಲ್ಪಡೆದು ನುಡಿನಮನ ಸಂದಾಯರು.